ವೀಕ್ಷಕರೇ, ನಾನು ಈ ದಿನ ಜಾಗೃತಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೈಬರ್ ಮೋಸದ ಬಗ್ಗೆ ತಿಳಿಸ್ಕೊಡ್ತೇನೆ. ಗೂಗಲ್ ಪೇ, ಫೋನ್ ಪೇ ಯೂಸ್ ಮಾಡೋಂಥ ಗ್ರಾಹಕರು ತಪ್ಪದೆ ಕೊನೆವರೆಗೂ ಈ ಸ್ಟೋರಿ ನೋಡಿ. ಮೊದಲು ನಿಮ್ಮ ಮೊಬೈಲ್ಗೆ ಈ ರೀತಿಯಾಗಿ 10,000 ಬಂದಿದೆ ಅಂತೇಳಿ ಮೆಸೇಜ್ ಬರುತ್ತೆ. ಆ ನಂತರ ನೀವು ಸ್ಕ್ರ್ಯಾಚ್ ಮಾಡಿ ಅಂತ ತೋರಿಸ್ತಾರೆ. ಸ್ಕ್ರ್ಯಾಚ್ ಮಾಡಿದ ಮೇಲೆ ನಿಮಗೆ ಫೋನ್ ಪೇ ರಿವಾರ್ಡ್ 2,120 ಬಂದಿದೆ ಅಂತ ತೋರಿಸ್ತಾರೆ. ಆಮೇಲೆ ನಿಮ್ಮ ಅಕೌಂಟ್ಗೆ ಹಣ ಹೋಗಬೇಕಾದ್ರೆ ಸೆಂಡ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಅಂತ ತೋರಿಸ್ತಾರೆ. ಅದಾದ ನಂತರ ನೀವು ಸ್ಕ್ರ್ಯಾಚ್ ಕೋಡ್ ಹಾಕಿ ಎಂದು ತೋರಿಸ್ತಾರೆ. ಇದಾದ ಸ್ಕ್ರ್ಯಾಚ್ ಕೋಡ್ನ ಎಂಟ್ರಿ ಮಾಡಿದ ನಂತರ ನಿಮ್ದು 2,120 ರೂಪಾಯಿ ನಿಮ್ಮ ಅಕೌಂಟಿಂದಾನೇ ಅವರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇದಾದ ನಂತರ ಸುಮ್ಮನಿರದ ಸೈಬರ್ ಕದಿಮರು ಮತ್ತೆ ಈ ರೀತಿಯಾಗಿ ನಿಮ್ಮಲ್ಲಿರುವ ಹಣವನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ. ಪ್ರಿಯ ವೀಕ್ಷಕರೇ, ಜಾಗೃತರಾಗಿ, ಯಾವುದೇ ಮೋಸದ ಬಲೆಗೆ ಬೀಳಬೇಡಿ. ಆಸೆಗೆ ಬಿದ್ದು ನಿಮ್ಮನ್ನ ಕಳ್ಕೋಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೋಸದ ಜಾಲದ ಬಗ್ಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.